ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ರೆಸಿಪಿಯಾಗಿ ನಾವು ಲಿವರ್ ಸುಕ್ಕ ಮಸಾಲ ಮಾಡ್ತಾಯಿದ್ದೀವಿ. ಲಿವರ್ ಸುಕ್ಕ ಅಂತ ಹೇಳಿದರೆ ಚಿಕನ್ ಲಿವರ್ ಸುಕ್ಕ ಮಸಾಲ ಬಹಳ ಒಳ್ಳೆಯದಾಗುತ್ತೆ ಸೈಡ್ ಡಿಶ್ ಆಗಿ. ಯಾವುದಕ್ಕಂತ ಹೇಳಿದರೆ ಇಡ್ಲಿ, ದೋಸೆ ಇರ್ಬೋದು, ಚಪಾತಿ ಇರ್ಬೋದು, ಪರೋಟ ಇರ್ಬೋದು, ಅಥವಾ ಅನ್ನ ಅಂದರೆ ಗಂಜಿ ಊಟಕ್ಕೂ ಒಳ್ಳೆಯದಾಗುತ್ತೆ. ಇದೊಂಥರ ಡ್ರೈ ಸುಕ್ಕ ಅಲ್ಲ, ಒಂದು ಮೆದುವಾಗಿ ಒಂದು ಸ್ವಲ್ಪ ಗಶಿ ಟೈಪ್ ಇರೋಂಥ ಸುಕ್ಕವನ್ನು ಮಾಡ್ತಾಯಿದ್ದೀವಿ ಇವತ್ತು. ಬಹಳ ಸ್ಪೈಸಿ ಆಗುತ್ತೆ, ಊಟ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಮತ್ತು ಎಷ್ಟೆಲ್ಲ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಎಲ್ಲ ವೀಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಎಲ್ಲಾದರೂ ಮಿಸ್ ಆದರೆ ಕಡೆ ಸ್ಕಿಪ್ ಆದರೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಏನು ಅನ್ನೋದೆಲ್ಲ ನೀವು ಸ್ಕಿಪ್ ಮಾಡಬೇಕಾಗಬಹುದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಫಸ್ಟಿಂದ ಲಾಸ್ಟ್ ತನಕ ಎಲ್ಲವನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಚಾನಲ್ಗೆ ಮೊದಲನೇ ಸಾರಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಹೆಸರು ಸುಧಾಕರ್ ಪೂಜಾರಿ, ನೀವು ನೋಡ್ತಾ ಇದ್ದೀರಾ ತುಳುನಾಡು ಅಡುಗೆ ಚಾನಲ್. ಬನ್ನಿ ಸಾಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಬೆಲ್ ಐಕನನ್ನು ಪ್ರೆಸ್ ಮಾಡಲಿಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ಅಂದರೆ ನೋಟಿಫಿಕೇಷನ್ ನಿಮಗೆ ಕಾಲಕ್ಕೆ ಸಿಗುತ್ತೆ ಅನ್ನೋದರ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಸಾರಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಮುಂದೆ ಸಾಗೋಣ. ನಾವು ಅಡಿಕೆ ಕೋಣೆಗೆ ಯಾವ ರೀತಿ ಲಿವರ್ ಸುಕ್ಕ ಮಸಾಲವನ್ನು ಮಾಡೋದಂತ ನೋಡೋಣ. ಎಸ್ ಫ್ರೆಂಡ್ಸ್, ನಾವಿಲ್ಲಿ 1 kg ಅಷ್ಟು ಚಿಕನ್ ಲಿವರ್ ತಗೊಂಡಿದ್ದೀವಿ. 1 kg ಇದೆ ಇದರಲ್ಲಿ. ಎಕ್ಸಾಕ್ಟ್ 1 kg ಲಿವರ್ ಮತ್ತು ಗಿಜಾರ್ಡ್ ಇದೆ ಒಟ್ಟಿಗೆ. ಓಕೆ, ಇದನ್ನು ನಾವಿವತ್ತು ಲಿವರ್ ಸುಕ್ಕ ಮಾಡುವ. ಸುಕ್ಕ ಅಂತೇಳಿದರೆ ಡ್ರೈ ಸುಕ್ಕ ಅಲ್ಲ, ಒಂದು ಗಶಿ ಟೈಪ್ ಸುಕ್ಕ ಮಾಡುವ. ಓಕೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ. 1/4 ಚಮಚ ಮೆಂತೆ, 1 ಚಮಚ ಕಾಳುಮೆಣಸು, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಒಂದು ಅರ್ಧ ಈರುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ಆನಂತರ ಇಲ್ಲಿ ನೋಡ್ಬೋದು ಒಂದು ಸ್ಟಾರ್ ಹೂವು ಇದೆ, ಒಂದು ಚಿಕ್ಕ ಚಕ್ಕೆ ಇದೆ. ನಂತರ ಇಲ್ಲಿ ಒಂದು ಏಲಕ್ಕಿ ಇದೆ, ಒಂದು 3 ಲವಂಗ ಇದೆ. ಓಕೆ, ಒಂದು 4 ಲವಂಗ ಇದೆ. ಇಷ್ಟೇ ಬೇಕಾಗಿರೋದು, ಸ್ಪೈಸಿ ಇಷ್ಟೇ ಬೇಕಾಗಿರೋದು. ಆನಂತರ ಬ್ಯಾಡಿಗೆ ಮೆಣಸು ಇಲ್ಲಿ ತಗೊಂಡಿದ್ದೇವೆ. ಒಂದು ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸು ಮಿಕ್ಸ್ ಮಾಡಿ ತಗೊಂಡಿದ್ದೇವೆ ಒಂದಿಷ್ಟು. ಒಂದು ಸಾಮಾನ್ಯ ಒಂದು 15 ಇರ್ಬೋದು ಇದರಲ್ಲಿ ಅಷ್ಟೇ. ಆನಂತರ ಒಂದು 2 ಹಿಡಿಯಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಅರಿಶಿನ ಹುಡಿ, ಮೀಡಿಯಂ ಗಾತ್ರದ ಇಡೀ ಟೊಮೆಟೊ, ಒಂದು ಈರುಳ್ಳಿ. ಆನಂತರ ಇಲ್ಲಿಗೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ತಗೊಂಡಿದ್ದೇವೆ, ಒಂದು ಕೈ ಹಿಡಿಯಷ್ಟು. ಆನಂತರ ಇಲ್ಲಿ ಕರಿಬೇವು ಸೊಪ್ಪು ಒಂದು ಇದಿಷ್ಟು. ಇದು ಒಗ್ಗರಣೆಗೆ ಇಲ್ಲಿ ನಾವು ಈರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆ ಹಾಕಲಿ. ಒಂದು ಬಾಣಲೆ ತಗೊಂಡು ನಾವು ಮೆಣಸನ್ನು ಒಳ್ಳೆ ಮಾಡಿ ಹುರಿಯುವ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿಬೇಕಾಗತ್ತೆ. ಎಣ್ಣೆ ಹಾಕೊಂಡು ಹುರಿಯೋದ್ರಿಂದ ಬೇಗ ಹುರಿಯುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಪರಿಮಳ ಬರುತ್ತೆ. ಒಳ್ಳೆ ಹುರಿಬೇಕು ಇದನ್ನು. ಓಕೆ ಫ್ರೆಂಡ್ಸ್, ಇನ್ನು ಗ್ಯಾಸ್ ಸ್ಟವ್ ಆಫ್ ಮಾಡೋಣ. ಇದು ಹುರಿದು ಸಾಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕುವ. ಇಲ್ಲಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡುವ ಇದನ್ನು. ಇಲ್ಲಿ ತಗೊಂಡಿರುವಂಥ ಕೊತ್ತಂಬರಿ, ಜೀರಿಗೆ ಹಾಗೂ ಕಾಳುಮೆಣಸು, ಮೆಂತೆ ಎಲ್ಲ ಹಾಕಿ ಅದನ್ನು ಕೂಡ ಹುರಿಯುವ ಒಳ್ಳೆ ಮಾಡಿ. ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ. ತೆಂಗಿನ ಎಣ್ಣೆ ಹಾಕಿ ಒಳ್ಳೆ ಮಾಡಿ ಇದನ್ನು ಕೂಡ ಫ್ರೈ ಮಾಡುವ. ಈಗ ಇದಕ್ಕೆ ನಾವು ಉಳಿದಿರೋದ ಸ್ಪೈಸನ್ನು ಇದು ಆ್ಯಡ್ ಮಾಡುವ. ಈರುಳ್ಳಿ ಮತ್ತು ಚಕ್ಕೆ, ಸ್ಟಾರ್ ಹೂವು, ಆನಂತರ ಬೆಳ್ಳುಳ್ಳಿ, ಆನಂತರ ಇದು ಹಾಕಿದ್ದೇವೆ ನಾವು ಕರಿಬೇವಿನ ಸೊಪ್ಪು. ಅದು ಕೂಡ ಒಟ್ಟಿಗೆ ಹುರಿಯುವ. ಅದೇ ರೀತಿ ಒಂದು ಸ್ವಲ್ಪ ಗಸಗಸೆಯನ್ನು ಹಾಕುವ. ಇಲ್ಲಿ ಒಂದಿಷ್ಟು ಗಸಗಸೆ ಬೇಡ ಇದ್ದರೆ ಸ್ಕಿಪ್ ಮಾಡ್ಬೋದು, ನಿಮಗೆ ಬೇಕಿದ್ದವರು ಗಸಗಸೆ ಹಾಕ್ಕೊಳ್ಬೋದು, ಒಳ್ಳೇದಾಗುತ್ತೆ. ಇದನ್ನು ಒಳ್ಳೆ ಮಾಡಿ ಹುರಿಯುವ ಸ್ವಲ್ಪ. ಓಕೆ ಫ್ರೆಂಡ್ಸ್, ಈಗ ಇಷ್ಟು ಕಾಯ್ದು ಸಾಕು. ಇದು ಇಷ್ಟು ಫ್ರೈ ಆಗಿದೆ ಸಾಕು. ಇದನ್ನು ತೆಗೆದು ಈ ಮಿಕ್ಸಿ ಜಾರಿಗೆ ಹಾಕುವ. ಇದನ್ನು ಕೂಡ ಒಳ್ಳೆ ಸ್ಪೈಸಿ ಘಮ ಬರ್ತಾ ಇದೆ. ಇದನ್ನು ನಾವು ರುಬ್ಲಿಕ್ಕಿದೆ. ಸ್ಪೈಸಸ್ ಎಲ್ಲ ಒಳ್ಳೆ ಕಾಣ್ತಾ ಇದೆ. ನಾವು ತೆಂಗಿನಕಾಯಿ ಮತ್ತು ಅರಿಶಿಣ ಆ್ಯಡ್ ಮಾಡಿದ್ದನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಪುನಃ ಫ್ರೈ ಮಾಡುವ ಒಳ್ಳೆ ಮಾಡಿ. ಓಕೆ ಫ್ರೆಂಡ್ಸ್, ಈ ತೆಂಗಿನಕಾಯಿಯನ್ನು ಕೂಡ ಒಳ್ಳೆ ಮಾಡಿ ಫ್ರೈ ಮಾಡುವ. ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಅಷ್ಟೊಂದು ರುಚಿ ಕೊಡಲ್ಲ ಇದು. ಎಸ್, ಓಕೆ ಫ್ರೆಂಡ್ಸ್, ಒಳ್ಳೆ ಫ್ರೈ ಆಗ್ತಾ ಬಂದಿದೆ. ನೀವು ಕಲರ್ ನೋಡ್ಬೋದು. ಇದನ್ನು ಸ್ವಲ್ಪ ಅದರ ಬಣ್ಣ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಗ್ಯಾಸನ್ನು ಆಫ್ ಮಾಡುವ. ಈಗ ಈ ಮಸಾಲೆಗೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ
ಇದನ್ನು ಒಳ್ಳೆ ನೈಸ್ ಮಾಡಿ ರುಬ್ಬುವ ಈಗ. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಒಳ್ಳೆ ರುಬ್ಬಿದ್ದೇವೆ. ಈಗ ಇದಕ್ಕೆ ತೆಂಗಿನಕಾಯಿ ನಾವು ಹುರಿದದ್ದು ಹಾಕುವ. ತೆಂಗಿನಕಾಯಿ ಹಾಕಿದ ಮೇಲೆ ನಾವು ಜಾಸ್ತಿ ತಿರುಗಿಸ್ಲಿಕ್ಕಿಲ್ಲ, 1-2 ಸುತ್ತು ತಿರುಗಿಸ್ಲಿಕ್ಕೆ ಅಷ್ಟೇ. ನೋಡ್ಬೋದು ನೀವು ಇಲ್ಲಿ ಒಳ್ಳೆ ಎಷ್ಟು ಇದಾಗಿದೆ ಅಂತೇಳಿ. ಈಗ ಒಂದು ಸ್ವಲ್ಪ ನೀರನ್ನು ಹಾಕುವ. ನೀರನ್ನು ಹಾಕಿದ ನಂತರ 1-2 ಸುತ್ತು ತಿರುಗಿಸಿ ತೆಗಿಬೇಕಷ್ಟೇ ಫ್ರೆಂಡ್ಸ್. ತೆಂಗಿನಕಾಯಿ ಹಾಕಿದ ನಂತರ ನೀವು ನೋಡ್ಬೋದು ಇಷ್ಟೇ ಒಂದು ಹುಡಿ ಆದರೆ ಸಾಕು. ಇದು 2 ಸುತ್ತು ತಿರುಗಿಸಿದ್ದೀವಿ ನಾವು, ಅಷ್ಟೇ ಸಾಕು, ಜಾಸ್ತಿ ಬೇಡ. ಇಲ್ಲಿ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೇವೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕುವ. ಈಗ ಒಂದು 2-3 ಚಮಚೆಯಷ್ಟು ಎಣ್ಣೆ ಹಾಕಿದ ನಂತರ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ಹಾಕುವ. ಅದೇ ರೀತಿ ಒಂದು ಸ್ವಲ್ಪ ಸಾಸಿವೆ ಕೂಡ ಆ್ಯಡ್ ಮಾಡುವ ಇದಕ್ಕೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಕರಿಬೇವನ್ನು ಆ್ಯಡ್ ಮಾಡುವ. ಈಗ ಕರಿಬೇವನ್ನು ಆ್ಯಡ್ ಮಾಡಿದ ನಂತರ ಅದಕ್ಕೆ ಈರುಳ್ಳಿಯನ್ನು ಕೂಡ ಹಾಕುವ. ಈರುಳ್ಳಿ ಹಾಕಿದ ನಂತರ ಒಳ್ಳೆ ಮಾಡಿ ಫ್ರೈ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಕೈಯಾಡಿಸಿ ಅದೇ ರೀತಿ ಒಳ್ಳೆ ಫ್ರೈ ಮಾಡಬೇಕು ಇದನ್ನು. ಇದಕ್ಕೆ ಈಗ ಟೊಮೆಟೊ ಹಾಕುವ. ನಾವು ಹೆಚ್ಚಿಕೊಂಡಿರುವಂಥ ಟೊಮೆಟೊವನ್ನು ಹಾಕುವ. ಒಳ್ಳೆ ಮಾಡಿ ಸ್ವಲ್ಪ ರೋಸ್ಟ್ ಮಾಡುವ ಫ್ರೆಂಡ್ ಇದನ್ನು. ಎಸ್ ಫ್ರೆಂಡ್ಸ್, ಇಲ್ಲಿ ಫ್ರೈ ಆಗಿದ್ದು ಸಾಕು. ಇದಕ್ಕೀಗ ನಾವು ತಗೊಂಡಿರುವಂಥ ಎಲ್ಲ ಲಿವರನ್ನು ಹಾಕುವ. ಇದಕ್ಕೆ ಚಿಕನ್ ಲಿವರನ್ನು ಇದರೊಟ್ಟಿಗೆ ಒಳ್ಳೆ ಫ್ರೈ ಆಗಬೇಕು. ಅದು ಕೂಡ 1 kg ಅಷ್ಟು ಚಿಕನ್ ಲಿವರ್ ಇದೆ. ಲಿವರ್ ಮತ್ತು ಗಿಜಾರ್ಡ್ ಒಟ್ಟಿಗಿದೆ. ಇದು ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. 1 ಚಮಚೆ ಉಪ್ಪು ಹಾಕಿದ ನಂತರ ಆ್ಯಡ್ ಮಾಡಬೇಕು. ಒಂದು ಅರ್ಧ ಚಮಚೆಯಷ್ಟು ಆ್ಯಡ್ ಮಾಡಿದ ನಂತರ ಒಳ್ಳೆ ಮಿಕ್ಸ್ ಮಾಡಿ. ಈಗ ನಾವು ಒಳ್ಳೆ ಮಿಕ್ಸ್ ಮಾಡುವ. ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಗ್ಗರಣೆ ಜೊತೆ ಸ್ವಲ್ಪ ಬೇಯಬೇಕಿದು. ಒಗ್ಗರಣೆ ಜೊತೆ ಇದು ಬೆಂದ ನಂತರ ನಾವು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡುವ. ನಂತರ ಚಿಕನ್ ಇದಕ್ಕೆ ಬಾಯಿ ಮುಚ್ಚಳವನ್ನು ಹಾಕುವ ಫ್ರೆಂಡ್ಸ್. ಒಳ್ಳೆ ಮಾಡಿ ಬೇಯಲಿ ಒಂದು ಸ್ವಲ್ಪ. ಎಸ್, ಓಕೆ ಫ್ರೆಂಡ್ಸ್, ಒಳ್ಳೆ ಒಗ್ಗರಣೆ ಜೊತೆ ಬೆಂದಿದೆ ಈ ನಮ್ಮ ಲಿವರ್. ಇದಕ್ಕಿನ್ನು ನಾವು ರೆಡಿ ಮಾಡಿಟ್ಟಿರೋ ಮಸಾಲೆಯನ್ನು ಆ್ಯಡ್ ಮಾಡುವ. ಈ ರೀತಿ ಮಸಾಲೆ ಜೊತೆ ಒಳ್ಳೆ ಬ್ಲೆಂಡ್ ಆಗಲಿ. ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು. ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕು. ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಇಲ್ಲಿ ಆ್ಯಡ್ ಮಾಡಿದ್ದೇವೆ. ಓಕೆ ಫ್ರೆಂಡ್ಸ್, ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಈಗ ಮಸಾಲೆ ಜೊತೆ ಒಳ್ಳೆ ಬ್ಲೆಂಡ್ ಆಗಲಿ ಇದು. ಇದೇ ರೀತಿ ಒಳ್ಳೆ ಮಿಕ್ಸ್ ಮಾಡಿ ಫ್ರೆಂಡ್. ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಒಳ್ಳೆ ಮಿಕ್ಸ್ ಮಾಡಿ ಮಸಾಲೆ ಹಾಕಿದ್ದೀವಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಬೇಯಬೇಕಿದು. ಇದಕ್ಕೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ತಿರುಗಿಸಿ ಒಂದು ಸ್ವಲ್ಪ ಬೇಯಲಿ. ಇದು ಬೆಂದ ನಂತರ ತೋರಿಸ್ತೇವೆ ಫ್ರೆಂಡ್ಸ್. ಓಕೆ, ಸೂಪರಾಗಿ ಬಂದಿದೆ ನಮ್ಮ ಲಿವರ್ ಸುಕ್ಕ. ಲಿವರ್ ಅಂದರೆ ಡ್ರೈ ಸುಕ್ಕ ಅಲ್ಲ, ಇದು ಒಂದು ಊಟ ಮಾಡಲಿಕ್ಕೆ ಬೇಕಾದಂಥ ಒಂದು ಕನ್ಸಿಸ್ಟೆನ್ಸಿಲಿ ನಾವು ಸುಕ್ಕ ಮಾಡಿದ್ದು. ಆ್ಯಕ್ಚುಲಿ ಇದು ನಾವು ಕಪ್ಪ ರೊಟ್ಟಿ ಅಂತ ಹೇಳ್ತೇವೆ, ಅದಕ್ಕೆ ದೋಸೆಗೆ ಇದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಇದು ಚಪಾತಿ ತಿನ್ನಲಿಕ್ಕೂ ಒಳ್ಳೆಯದಾಗುತ್ತೆ. ಇದು ಗಂಜಿ ಊಟಕ್ಕೂ ಒಳ್ಳೆಯದಾಗುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ಗ್ಯಾಸ್ ಆಫ್ ಮಾಡುವ. ಇದು ಒಳ್ಳೆ ರೀತಿ ಬೆಂದಿದೆ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಒಂದು ಲಿವರ್ ಸುಕ್ಕ ಒಳ್ಳೆ ರೀತಿ ಬಂದಿದೆ. ಫಸ್ಟ್ ಕ್ಲಾಸ್ ಆಗುತ್ತೆ ಇದು. ಪರೋಟ ಜೊತೆ, ಚಪಾತಿ ಜೊತೆ, ಆನಂತರ ಗಂಜಿ ಅನ್ನದ ಜೊತೆ ಒಳ್ಳೆಯದಾಗುತ್ತೆ. ಒಳ್ಳೆ ಕಾಂಬಿನೇಷನ್. ಎಸ್ ಫ್ರೆಂಡ್ಸ್, ನಮ್ಮ ಒಂದು ಮಂಗಳೂರು ಶೈಲಿಯ ಖಾರವಾದ ಲಿವರ್ ಸುಕ್ಕ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯ ಒಂದು ಸುಕ್ಕ ರೆಸಿಪಿಯನ್ನು ಮಾಡಿ
ಹಾಯ್ ಫ್ರೆಂಡ್ಸ್, ಲಿವರ್ ಸುಕ್ಕ ಮಸಾಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ನಮ್ಮಿಂದ ಇಂಥ ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ. ದಯವಿಟ್ಟು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಮಾತ್ರ.